ನಮ್ಮ ನೆಚ್ಚಿನ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಯುವಕರ ಕಣ್ಮಣಿ, ನಮ್ಮ ಸಮುದಾಯದ ಅಗ್ರಗಣ್ಯ ನೇತಾರ, ಅಭಿವೃದ್ಧಿಯ ಹರಿಕಾರ ಮಾನ್ಯ ಯುಟಿ ಖಾದರ್ ಸಾಹೇಬರು ಉದ್ಘಾಟಿಸಿದ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಇದ್ದುಕೊಂಡು ನಮ್ಮನ್ನ ಹರಿಸಲು ಬಂದಂತ ಬ್ಯಾರಿ ಚೇಂಬರ್ ಆಫ್ ಕಾಮರ್ಸ್ ಇದರ ಅಧ್ಯಕ್ಷರು, ಸಮುದಾಯದ ನೇತಾರರು ಹಾಗೂ ಸಮಾಜ ಸೇವಾ ಕಾರ್ಯಕರ್ತರು, ಶಿಕ್ಷಣ ಬಂಧುಗಳು, ಧಾರ್ಮಿಕ ಮುಖಂಡರು ಅಂತ ಸನ್ಮಾನ್ಯ ರಶೀದ್ ಹಾಜಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರು ತಮ್ಮ ತಂದೆ ತಾಯಂದಿರ ಒಲೆಯ ಮಗಲ ಉಮರ ಅಕ್ಕಲ ದುವಾ ಪಡೆದುಕೊಂಡು ಒಂದು ಗ್ರಾಸರ್ ಎಂಬ ಸೂಪರ್ ಮಾರ್ಕೆಟ್ ಅನ್ನು ಇವತ್ತು ಆರಂಭ ಮಾಡಿದ್ದಾರೆ. ಬಹುಶಃ ಎಲ್ಲರ ಪರವಾಗಿ ನಾನು ಅವರಿಗೆ ವಿಶೇಷ ಶುಭಾಶಯ ಸಲ್ಲಿಸ್ತೇನೆ. ಒಂದು ಯುವಕರಾಗಿದ್ದುಕೊಂಡು ಒಂದು ಉತ್ತಮವಾದ ಒಂದು ವ್ಯಾಪಾರವನ್ನು ತಮ್ಮ ಈ ಒಂದು ಭವಿಷ್ಯದ ಆಲೋಚನೆ ಇಟ್ಟುಕೊಂಡು ತಾವು ಪ್ರಾರಂಭ ಮಾಡಿದ್ರಿ. ಅದರ ಜೊತೆಯಲ್ಲಿ ಉಳ್ಳಾಲ ಮತ್ತು ತೊಕ್ಕೋಟ್ನಲ್ಲಿ ಪ್ರಪ್ರಥಮವಾದ AC ಸೂಪರ್ ಮಾರ್ಕೆಟ್ ಯಾವುದಂತ ಹೇಳಿದರೆ ಅದು ಗ್ರೋಸರ್ ಸೂಪರ್ ಮಾರ್ಕೆಟ್ ಎಂಬ ಹೆಸರು ಕೂಡ ತರಲಿಕ್ಕೆ ಇವತ್ತು ಪ್ರಯತ್ನ ಕೂಡ ಇವತ್ತು ಪಟ್ಟಿದ್ದೀವಿ. ಸೊ ಯಾವ ಒಂದು ಉದ್ದೇಶ ಮತ್ತು ಯಾವುದು ವಿಷನ್ ಇದೆ ಅದು ಅತ್ಯಂತ ಇವತ್ತು ಪೂರ್ಣಗೊಳ್ಳಿ ಅಂತ ನಾನು ಕೂಡ ಅಲ್ಲಾಹ್ ತಾಲಾ ವಿಶೇಷವಾಗಿ ನಾನು ಇವತ್ತು ಪ್ರಾರ್ಥನೆ ಇವತ್ತು ಪ್ರಾಮಾಣಿಕತೆಯಿಂದ ಮತ್ತು ಬದ್ಧತೆಯಿಂದ ಪ್ರೀತಿ ವಿಶ್ವಾಸದಿಂದ ತಮ್ಮ ಈ ವ್ಯಾಪಾರವನ್ನು ಪ್ರಾರಂಭಿಸಿ ಖಂಡಿತವಾಗಿಯೂ ನೀವು ಅತ್ಯಂತ ಯಶಸ್ವಿ ಆಗ್ತಾರೆಂಬ ನನಗೆ ವಿಶ್ವಾಸ ನನಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಿಮ್ಮ ಪ್ರೀತಿ ವಿಶ್ವಾಸ ಮುಖಾಂತರ ತಮ್ಮ ವ್ಯಾಪಾರ ಮಾಡಿದವರು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗ್ತದೆ. ಆದ ಕಾರಣ ಬಹುಶಃ ಇವತ್ತು ನನಗೆ ಬಹುಶಃ ನನ್ನ ತಂದೆಯವರು ನಾನು ಕಾಲೇಜ್ ಸ್ಟಾರ್ಟ್ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗಂತ ಹೇಳಿದರು. ದುಡ್ಡಿಗಾಗಿ ಪ್ರಾರಂಭ ಮಾಡೋದಾದರೆ ಮಾಡುವ ಅಗತ್ಯ ಇಲ್ಲ, ಹೆಸರು ಗಳಿಸಲಿಕ್ಕೆ ಮಾಡೋದಾದರೆ ಮಾತ್ರ ಮಾಡಬೇಕಾಗುತ್ತೆ. ಬಹುಶಃ ನೀವು ದುಡ್ಡುಗಾಗಿದ್ದರೂ ಕೂಡ ನಿಮಗೆ ಕಂಪನಿಗೆ ಉತ್ತಮವಾದ ಹೆಸರು ಬರಬೇಕೆಂಬ ಉದ್ದೇಶದಿಂದ ತಮ್ಮ ವ್ಯಾಪಾರ ಅಂತ ಇವತ್ತು ಜಾಸ್ತಿ ಮಾಡಬೇಕಾಗ್ತದೆ. ಆಗ ನನ್ನ ಒಬ್ಬ ಹಿರಿಯರು ಇನ್ನೊಬ್ಬರು ಒಂದು ಸಲಹೆಯನ್ನು ಕೊಟ್ಟಿದ್ರು. ಆ ಸಲಹೆ ಯಾವುದು ಅಂತ ಹೇಳಿದರೆ, ಯಾವುದು ಕೂಡ ನಿಮ್ಮ ಬಿಸ್ನೆಸ್ ಜಾಸ್ತಿ ಲಾಭ ಇಡಬಾರ್ದು, ಒಮ್ಮೆಲೆ ದುಡ್ಡು ಹಾಕಬೇಕಂತೇಳಿ ಜಾಸ್ತಿ ಲಾಭ ಒಂದು ಇದು ಮಾರ್ಜಿನ್ ಇಡಬಾರ್ದಂತೆ. ಮಿನಿಮಮ್ ಪ್ರಾಫಿಟ್ ಇಂಟು ಮ್ಯಾಕ್ಸಿಮಮ್ ಬಿಸ್ನೆಸ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಪ್ರಾಫಿಟ್. ಈ ಲೆಕ್ಕಾಚಾರದ ಮುಖಾಂತರ ಬಹುಶಃ ತಾವು ಹೋಗ್ತೀರೆಂಬ ವಿಶ್ವಾಸಕ್ಕೂ ನನಗೆ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಮುಂದಿನ ದಿನ ನಾವು ಇಂಥ ಬ್ರಾಂಚನ್ನು ಬೇರೆಗೆ ಪ್ರಾರಂಭ ಆಗುವಂಥ ಅವಕಾಶ ಆಗಲಿ. ಮತ್ತು ತಾವೆಲ್ಲ ಎಲ್ಲರ ಪರ ನನಗೆ ಅಭಿನಂದಿಸಿ ಅಂತ ಹೇಳಿದರೆ, ನೀವೆಲ್ಲರೂ ಇವತ್ತು ಮಾದರಿಯಾಗಿದ್ದಾರೆ, ನಮ್ಮ ಯುವ ಜನಾಂಗಕ್ಕೆ ಬಹುಶಃ ಅವರು ಮಾದರಿಯಾಗಿದ್ದಾರೆ. ನೋಡಿ, ನಮ್ಮ ಸಮಾಜದಲ್ಲಿ ಮತ್ತು ದೇಶದಲ್ಲಿ ನಾವು ಲೀಗಲ್ ಆಗಿ ಸರಿಯಾಗಿ ವ್ಯಾಪಾರ ಮಾಡಬೇಕಾದ್ರೆ ನಮಗೆ ಸಾವಿರಾರು ವ್ಯಾಪಾರ ಇದೆ. ಅದನ್ನು ಯುವಕ ಜನಕ್ಕೆ ಆ ರೀತಿಯ ಲೀಗಲ್ ಆಗಿ ಸರಿಯಾಗಿರುವಂಥ ವ್ಯಾಪಾರನೇ ಸಣ್ಣ ವಯಸ್ಸಲ್ಲಿ ಪ್ರಾರಂಭ ಮಾಡಬೇಕು. 10 ವರ್ಷಕ್ಕೆ ಅದು ಕರೆಕ್ಟಾಗಿ ಸರಿ ಆಗ್ತದೆ. ಇದು ನಮ್ಮ ಕೆಲವು ಅರ್ಜೆಂಟ್ ದುಡ್ಡು ಆಗಬೇಕಂತ ಹೇಳಿ ಪರ್ಮಿಟ್ ಇಲ್ಲದ ಕೆಲಸ ಮಾಡಿಕೊಂಡು ಕಡೆಗೆ ಸಿಕ್ಕಿ ಬಿದ್ದಾಗ ಎಂತ ಮಾಡಿ ನಾನು ಮಂತ್ರಿಯಾಗಿ ಏನು ಮಾಡೋದು, ಇನ್ನೊಬ್ಬನೇನು ಮಾಡೋದು. ನಾನು ಭಾಳಷ್ಟು ಇವತ್ತು ಕುಟುಂಬದ ಕಷ್ಟದಲ್ಲಿ ಹಾಕಿದೆ. ಏನೋ ಒಂದು ಆಗ್ತದೆ ಅಂತ ಹೇಳಿ ಬಹುಶಃ ಇವನು ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟಿಂಗ್ ಸ್ವಲ್ಪ ದುಡ್ಡು ಆಗ್ತದೆ. ನಮ್ಮ ಹೆಂಡತಿ ಮನೆ ಅಥವಾ ಮನೆಯಲ್ಲಿ ಬಂಗಾರ ಅಡವಿಟ್ಟು ಒಂದು ಟೆಂಪೋ ತೆಗಿತಾನೆ, ಯಾವುದು ಏನಾದರೂ ಲಾರಿ ಏನಾದರೂ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ದುಡ್ಡು ಹಾಕಿ ಒಂದು ಲೋನಲ್ಲಿ ಕಾರ್ ತೆಗಿತಾನೆ. ಇವತ್ತು ತಲೆಯಲ್ಲಿ ಇದೇ ರೀತಿ ಹೋಗ್ತದೆ. ಸ್ವಲ್ಪ ಆಗ ಸಡನ್ ಆಗಿ ಹಿಡಿತಾರೆ, ಸಿದ್ದಾಗ್ತಾರೆ. ಆಗ ಮನೆಯೂ ಇಲ್ಲ, ಕಾರೂ ಇಲ್ಲ, ಕಡೆಗೆ ಏನೂ ಇಲ್ಲದಂಥ ಪರಿಸ್ಥಿತಿ ಆಗುವಂಥ ಹಲವಾರು ಕುಟುಂಬಗಳನ್ನು ನೋಡಿದ್ದೇನೆ. ಆದ ಕಾರಣ ಬಹುಶಃ ಯುವ ಜನಾಂಗ ಸರಿಯಾದ ವಿಚಾರದಲ್ಲಿ ಸರಿಯಾದ ಸಮಯದಲ್ಲಿ ಕಾನೂನುಬದ್ಧವಾಗಿ ತಮ್ಮ ವ್ಯಾಪಾರ ಪ್ರಾರಂಭ ಮಾಡುವಂಥ ಅವಕಾಶಕ್ಕೆ ತಾವೆಲ್ಲ ಇವತ್ತು ಬದ್ಧರಾಗಬೇಕು. ಅಂಥ ಕಾನೂನುಬದ್ಧ ಮತ್ತು ಶಿಸ್ತುಬದ್ಧ ಬದ್ಧತೆಯ ಒಂದು ವ್ಯಾಪಾರ ತಾವು ಇವತ್ತು ಪ್ರಾರಂಭ ಆಗಿದೆ. ನಿಮಗೆಲ್ಲರ ವಿಶೇಷ ದುವಾ ಇದೆ. ನೀವು ಅತ್ಯಂತ ಯಶಸ್ವಿ ಆಗಲಿ ನಾನು ಶುಭಾಶಯ ಸಲ್ಲಿಸಿಕೊಂಡು ನಿಮಗೆಲ್ಲ ಸಲ್ಲಿಸಿ ಮಾತು ಮುಗಿಸ್ತೇನೆ. ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಹೇಳೋ ಮೂಲಕ ನಾನು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇಂತೆಲ್ಲ ಸೋದರಿಗೆ ನಮಸ್ಕಾರಗಳು. ಶಿಬಿರಗಳನ್ನು ಮಾಡಿ ಯುವಕರಿಗೆ ಪ್ರೋತ್ಸಾಹ ನೀಡುವಂತಹ ನನ್ನ ಆತ್ಮೀಯರಾದ ಜನಾಬ್ ಹಾಜಿ SM ರಶೀದ್ರವರು ಮಾತಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್ ಬೇರೆ ಬೇರೆ ಲೆವೆಲ್ ಪೈಕಿದೆ. ಗುಡಿತು ನೂರು ರೈಲಿ ದುಬೈದು ಬೆಲ್ಲ ಸೂಪರ್ ಮಾರ್ಕೆಟ್ ನಂಬರ್ 1 ಇಂಡಿಯತ್ತವರು ಟಾಪ್ ಬಿಸ್ನೆಸ್ ಮ್ಯಾನ್ ಲೈನ್ ನಂಬರ್ 1 ಇತ್ತು. ಇನ್ನಾಲ್ಕ ಎಲ್ಲರೂ ಕೇರಳದವರು ಪಲ್ಲಿ ಬೆಳ್ಳಿ ಆಯ್ದ ರಾಯತ್ಲವರು ಪಲ್ಲಿ ಓಪನ್ ಆಗಿದೆ. ಅಲ್ಲಿ ಬೆಳ್ಳಿಯ ಬಿಸ್ನೆಸ್ ಮ್ಯಾನ್ ಆಯ್ದ ಬಿಸ್ನೆಸ್ ಅಲ್ಲಿ
ಇದೇ ಕೊತ್ತ ಗ್ರಾಸರಿ ಶಾಪು തുടങ്ങിയിട്ട് ഹൈപ്പർ മാർക്കറ്റ് അബുദാബി ദുബായിൽ നമ്പർ 1 ബിസിനസ് ആയിട്ടുള്ളൂ. ഇപ്പോൾ ಇಲ್ಲಿ ಕೊಚ್ಚಿನ ಡ್ರಾಪ್ ಮಾಡಿ ನಾನು ಆಲ್ರೆಡಿ ಚೊಲ್ಲರಲ್ಲ ಇದು വലിയ ಸಕ್ಸಸ್ಫುಲ್ ಬಿಸ್ನೆಸ್ ಅಂದರೆ ಇದು ಪ್ರತಿ ವರ್ಷ ಎಂದು ಡೌನ್ ಆಗಿ ಏ ಬಿಸ್ನೆಸ್ ಡೌನ್ ಆയെങ്കിൽ ಅವನು ചോറുണ്ടെങ്കിൽ ಗ್ರಾಸರಿ ಶಾಪಿಂಗಿಲ್ಲ ಮರ ചോറിನ ಅದಕ್ಕೆ ಸಾಧ್ಯ ಇಲ್ಲ. ಅವನು ചോറ് ಬೇನೆ ಅರಿ ಬೇನೆ ಇಲ್ಲಿಟ್ಟ ಸಾಮಾನು ಎಲ್ಲ ಬೇನೆ അങ്ങനത്തെ നിങ്ങൾ തുടങ്ങിയിട്ടാരെല്ലാം ಇಂಥದನ್ನೆಲ್ಲ ಬರ್ಕತ್ತಾಗಿರೋದು ಇದೊಂದು ರಿಸ್ಕ್ ಕೊಡ್ತಿರೋರು ಸಾಮಾನು ರಿಸ್ಕಿಗೆ ಬೇರೆ ಮನೆ ಸಾಮಾನು ಒಂದನ್ನು ಚೈಕನಂತ ಹೆಂಗೆ 3 ಸಾಮಾನು ಬೇನೆ ഒരു അക ಬೇನೆ ತಿನ್ನೋಗ ചോറ് ಬೇನು ಅದಕ್ಕೆ ಅರಿ ಬೇನು അതേപോലെ ഇതൊരു ചക്ക പൊരിക്കണം അതിന് അതിലൂടെ ഐറ്റം നിങ്ങളൊക്കെ ಎಲ್ಲ ನಮ್ಮ ಸೈಟಲ್ಲಿ ಒಂದು ಇಲ್ಲಿ ಇപ്പം ಮ್ಯಾಂಗ್ಳೂರು ಸುಮಾರು ஒரு ವಾರದವರು ಶಾಪ್ ಆಯ್ತು ಎಲ್ಲರಿಗೂ ಬಿಸ್ನೆಸ್ ಉಂಟು ಒಂದೊಂದು ಗ್ರಾಸರಿ ಶಾಪ್ ಹಾಕೋದೊಮ್ಮೆ ಇನ್ನು ಅದಕ್ಕೆ ಲಾಭ ಇಲ್ಲ ಅದನ್ನ ನಂಗೆ ಪಾಪ ಗೋಣಿ ಮಾತ್ರ ಅದಕ್ಕೆ ಲಾಭ ಅದನ್ನೇ ಉಂಟು ಕೂಡ ನಂಗೆಲ್ಲ വെച്ചിട്ട് അതിൽ ഞങ്ങൾ കങ്കനായിട്ട് ഭാരി ഫേമസ് ഷോപ്പ് ഉണ്ടായിരുന്നു കണ്ടുവിട്ടത് ഞങ്ങൾ കൊമ്പയിൽ നിരപ്പിത് അതിൽ ഞങ്ങൾ പണ്ടത്തെ ഞങ്ങൾക്ക് ലാഭം ഞങ്ങൾക്ക് ಗೋಣಿ ಮಾತ್ರ ಇದು ಗೋಣಿ ಅಲ್ಲ ನಮ್ದ್ರಿಂದ നല്ല ಲಾಭ കിട്ടുന്നതിൽ കച്ചവടം ಹಾಕೊಂಡು ಹಲಾಲಾಯ ನೆಲದಲ್ಲಿ ಪಾಣಿ ಹಾಕೋದ್ರಲ್ಲಿ ನಂಗೆ ಎಪ್ಪೊಂದು ಸಪೋರ್ಟು ಅದು ಬೇನು ನನಗೆ അതേപോലെ ഞങ്ങൾ ಬ್ಯಾರಿ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸ್ ನನ್ನ ಉದ್ದೇಶ ഞങ്ങൾ തുടങ്ങിയില്ലെന്ന് പുതിയ ബിസിനസ് മാനിಗೆ ಸಪೋರ್ಟ್ ಹಾಕು ಹೆಂಗೆ ഞങ്ങൾ ಮೇಲ್ಕೊಂಡ್ಬರ್ನಿ ഞങ്ങളുടെ ಇಲ್ಲಿ ಗಲ್ಫರ್ ಬಂದು ಪೆರೋ ಬಂದು ಆಳ್ಮಾರು ಸುಮಾರು ಆಳುన్నారు ಹಂಗೆ ಪನಿ ಇಲ್ಲ ಹಂಗೆ ಪೈಸೆ ಕೊಂಬೈತು ಓಡಾಟಿಟ್ಟಿದ್ದಾರೆ ಅದು ಇಟ್ಟಿತ್ತು 6 ತಿಂಗಳಾದಂಥ ಆ ಪೈಸೆ ಇಟ್ಟಿಲ್ಲ ಆ ಪೈಸೆ ಕೊಡ್ತದೆ ಪೈಸೆ ಒಮ್ಮೆ ಕೊರೆಯಂಗೆ ವಾಟಲ್ ರೆಡಿ ಹಾಕಿದ್ದು ಬೈಕಿರೋದು ಇಪ್ಪ ಮೇಯ್ನ್ ಅವ್ರಿಗೆ ಇನ್ನೊಂದು ಬಿಸ್ನೆಸ್ ಉಂಟು ಹೋಟೆಲ್ ಆಗ್ತದೆ ಹಾಕಿದ್ದು ಫಾಸ್ಟ್ ಫುಡ್ ಉಂಟು ಅದ್ರಲ್ಲಿ ಹಾಕಿ ಅವನು ಅವರು 3 ತಿಂಗಳು ಬಚ್ಚಿ ಬಿಟ್ಟು ಮತ್ತು 6வது ஒரு ಫಾರಿನರ್ ಬಂದು ಅವರು ಬಿಡಿಸಿಟ್ಟು ಅವನ ತಲೆಗೆ ಅವರು ಸಿಕ್ಕ ಈ ಥರ ತಾನು ಅವನು ಈ ನೈಟಿಗೊಂಡು ಪೈಸೆ ಇಟ್ಟಿತ್ತು ಅವನು 6 ತಿಂಗಳಂತ ಅವನು ಅವನ ನೈಟ್ ಪೈಸೆ ಎಲ್ಲ ತಿಂತು ಅವರ ಪರ್ಮನೆಲ್ಲ ಹೆಲ್ತ್ ಸಿಕ್ಕಿದ ಎನ್ನೇನು ಅವರ ನನ್ನ ಎ ಸಿ ರೂಮ್ ಅವರ ಪನೀರ್ ಆಫೀಸ್ನೆಲ್ಲ ಏಸಿದ್ರು ಊಡೆ ಸೀರೆ ಅಡ್ಡಿ ಈ ಕೋಳಿ ಫ್ರೈ ಹಾಕೋ ನಿಂದಿಟ್ಟು ಅವನು ಬಚ್ಚಿ ಪೈಸೆ ಅವನು ಅದರ ಬಿಟ್ಕೊಂಡು நீங்கள் பிஸ்னஸ் ஆலோசனை ஆகி தொடங்கணுங்க 4 அல்லாட்டி கேட்கணும் எக்ஸ்பீரியன்ஸ் கேட்டு தொடங்கணும் அல்ஹம்துலில்லாஹ் இது ஒரு நல்ல ட்ரேடிங் பிஸ்னஸ் இதில் எந்தும் இதாகிಲ್ಲ പിന്നെ நீங்கள் இதில் இம்ப்ரூவ் ஆக்கணுன்ட்டாங்க இந்த காலத்திலெல்லாம் ಹೋಮ್ ಡೆಲಿವರಿ ಫೋನ್ ಹಾಕಿ ಸಾತಿ ಫೋನ್ ಬೆಚ್ಚಿತ್ತು 5 മിനിറ്റ് സാമാൻ എത്തിപ്പാട്ടിയ അങ്ങനത്തെ നിങ്ങൾ തുടങ്ങണം അപ്പം നിങ്ങൾക്ക് നല്ല ബിസിനസ് ഇപ്പം എൻ്റെ ഏക്കിറങ്ങ മുന്നേ തുടങ്ങിയാറങ്ങ ദുബായിൽ പോയിട്ട് 6 ബ്രാഞ്ചസ് തുടങ്ങിയാറ് മൈക്കാൽ ജന്മം തുടങ്ങിയാറ് ഇപ്പം കേരളത്തിൽ എന്തിനാങ്ങളോ സർവീസ് ചെന്നെങ്കിൽ പൊപ്പങ്കായ് നല്ല തോലെടുത്തണ്ടാറ് இந்த தவுத்துறங்க பொப்பங்காய் தோல் கட்டுக்கும் புருஷத்துக்கில்ல அப்போ இங்கே அதில் க்ளீன் ஆக்கிட்டு கொண்டாரு காரி முறுக்கி கண்டு ஆக்கி தந்தார் அதை தின்னுறாரு നിങ്ങൾ ഏത് സാമാನು ಡೆಲಿವರಿಗೆ കൊടുക്കും അങ്ങനത്തെ കാലം കോലിയും ക്ലീൻ ആക്കി തണ്ടാറ് മീനും മുറിച്ച് കടത്തുறாரு പെണ്ണിങ് പനിയേ ಇಲ್ಲ അങ്ങനത്തെ സർവീസ് ഇന്നത്തെ ಬೇಣಮಾಯ ಅದು ಇಂದ ಅವತ್ತು ಕುಕ್ ಹಾಕಿದಂಗ ಕೊರಡಿ ಅಕ್ಕ ಇಂದ ಝೊಮ್ಯಾಟೊ ಪ್ರತಿ ಅಸರಿಗೆ ಸ್ಕೂಲ್ ಮಕ್ಕ ಬಿಟ್ಟು ಬರೋದು ಝೊಮ್ಯಾಟೊತ್ತ ಬಂತು ಯಾವ ನಾಷ್ಟದ್ದು ಬಂತು ಸುಬೇ ಬ್ರೇಕ್ಫಾಸ್ಟಿಗೆ ಬಂತು അങ്ങനത്തെ ಕಾಲ ಇದು ನಾನು ನಿಮಗೆ ಸ್ಪೆಷಲ್ ನಾನು ನಿಮಗೆ ಚೊಲ್ಲರು ನಿಂಗಳ ಸರ್ವೀಸ್ರ ಮೇಲೆ ಹೊಂದಿತ್ತುಂಡು ಸರ್ವೀಸ್ ಬೇನು நீங்கள் ಹಾಕಿತ್ತು ಎ ಸಿ ಎಲ್ಲ ಫಿಟ್ ಹಾಕಿರೋದು ನಿಂಗಳ ಇದರ ನೇತೃತ್ವ ಇದ್ರಲ್ಲಿ ಬೇನು நீங்கள் ಬೇನಾದರು ನಿಂಗಳ ಪ್ರೆಸೆನ್ಸ್ ಇದ್ರಲ್ಲಿ ಬೇನು ಇಲ್ಲೆಂಗೆ ಇದ್ರಲ್ಲಿ ಸುಮಾರು ನಾನು ಲೂ ಫಾಲ್ಸ್ ಉಂಟು ಎಂದೆಂದು ನಿಂಗೆ ಬಿಡಿಯಾವಲ್ಲ ಸ್ಟಾಕ್ ಎಂದಾಯಿರಂಟು ಲಾಸ್ಟ್ ನೋಕೊಂಬತ್ತೀವಿ ಅದಕ್ಕೆಲ್ಲ ಭಾರಿ ಸ್ಟ್ರಿಕ್ಟಲ್ಲಿ ನೋಕಿ ಉಂಟು ಬೇನು ಅದರ ನೋಕಿ ಉಂಟು ಬೇನು ಅದರ ಸ್ಟಾಫ್ ಮಾರು ಮುಲಾಜಿಲ್ಲ ಮಾರು പോകുമ്പോഴത്തേക്കുള്ള ಚೆಕ್ ಹಾಕಿದ್ದು ಕಟ್ತಾನೆ ಇದು ಹಿಂಗಂತ ಇಲ್ಲೆಂಗೆ ಆವಲ್ಲ ಬರ್ಮ പോകുമ്പോൾ അങ്ങ് എപ്പോൾ പുറത്ത് പോകുമ്പോൾ അങ്ങനെ ಚೆಕ್ಕಿಂಗ್ ಬೇನೆ ഇല്ലെങ്കിൽ ഇവരുടെ സാമാൻ കിട്ടുന്ന ലാഭമല്ല അതിൽ പോകും എന്തുമായിട്ട് ഞാൻ ಯಾರೋ ಪಲ್ಕ ಬರೀ ಫೋನ್ಲೆ ನಿಂಗೆ ഞങ്ങളെ BCIಸಿಲಿದ್ರೆ ಎಂದಾಟು ಸಲಹೆ ಬೇನೆ ನಿಂಗೆ ಎಪ್ಪ ಬೇನೆ ಕಾಂಟ್ಯಾಕ್ಟ್ ಹಾಕ ಇಪ್ಪೊಮ್ಮೆ ನಂಗೆ ಸುಮಾರು ನಮ್ಮ ಬಿಸ್ನೆಸ್ಗೆ ഞങ്ങളെ BCIಸಿಯಲ್ಲಿ ನಂಗೆ ನೇತೃತ್ವ ಕೊಡ್ತಂಗೆ ಬೇನ್ಮಾಯ ചെറിയ ಸ್ಮಾಲ್ ಇದ್ರಲ್ಲಿ ನಂಗೆ ಸಹಾಯ ಹಾಕಿರ ಈಗ 2019 ನಂಗೆ 7-8 ಆಳಿಗೆ ನಂಗೆ ಸಹಾಯ ಹಾಕಿ ತಂಗ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಹಾಕಿರ ಅದೆಲ್ಲ ಮತ್ತೆ ನಂಗೆ ಇಪ್ಪರು ಕಲೆಕ್ಟಿವ್ ಬಿಸ್ನೆಸ್ ಹಾಕಿ ಉಂಟಲ್ಲ ಅವರು ಕಲೆಕ್ಟಿವ್ ಬಿಸ್ನೆಸ್ ಎಲ್ಲರೂ ಇನ್ವೆಸ್ಟ್ ಆಗಿದ್ದವರು ಬಿಸ್ನೆಸ್ ಹಾಕೋ ಬರ್ತಾಯಿದೆ ಇನ್ಶಾಲ್ಲ ನೋವು ತಿಂತಾದ್ರೆ ನಂಗೆ ತೊಡಗುವ അതേപോലെ എല്ലാ വിഷയത്തിലും ഞങ്ങൾ എല്ലാവരും ഒറ്റയ്ക്ക് കളക്റ്റീവ് ആയിട്ട് ಬೇನು ನಂಗೆ ಹೊರತ ಕಾಂಪಿಟೇಷನ್ ಬೇನು ಬಿಸ್ನೆಸ್ಲಿ ಬೇಂಡಾಂಟಿಲ್ಲ ಅದ್ರಲ್ಲಿ ನಂಗೆ ಎಲ್ಲರೂ ಪರಸ್ಪರ ಸ್ನೇಹಿತರು ಬೇನು ನಂಗೆ ಎಲ್ಲರೊಟ್ಟಿಗೆ നല്ല ಮೂಮೆಂಟ್ ಬೇನು ನಂಗೆ ಮೂಮೆಂಟ್ ಇಲ್ಲೇ ನಂಗೆ ಬಿಟ್ಟು ಯಾರು ಬರಲ್ಲ ನಾನವ್ರ ಅಧ್ಯಕ್ಷ ನಾನವರು ಅವನು ನಾನು ಆ ಕಾಲೆಲ್ಲ ಪೈತೆ 6 ಮುಸ್ಲಿಪ್ಪ ಎಂದೆಂಟು ಚಂದೆಂಟು ಇಪ್ಪ ಬೇಡ ನಂಗೆ ಮರ್ಯಾದೆ ಕೊಡ್ತೆ ಹಂಗೆ ಮರ್ಯಾದೆ ತಂಡ ಇಲ್ಲೇ ಅವ್ನು ಪೋಟ್ಲ ಚೊಲ್ಲರು ಅವ್ನು 6 ಬೆಲ್ಲಿ ಆಲಿಂದ ഇതിൽ ഈ ഇപ്പം എൻ്റെ വിളിക്കോ കാറുണ്ട് അബ്ദുൽ ഖാദർ ഫജീർ ഉമർ ഫജീർ ഞങ്ങൾ അങ്ങനെട്ട് ഞങ്ങൾ ಕನೆಕ್ಷನ್ അങ്ങനെ ഉണ്ട് എപ്പോൾ കണ്ടെങ്കിൽ ഞങ്ങൾ അത്ര പിരിസപ്പാട്ടിൽ ഇവിടെ തെച്ചങ്ങ് ಯಾರು ಹತ್ತಂಗೆ ನಂಗೆ ಗುರ್ತತ್ತಂಗ ಆ പിരിಸപ്പാട്ടിൽ ನಂಗೆ ಮುನ್ನೋಲ್ പോകണം ನಂಗೆ ಗ್ರೂಪು ಕೀಪ್ ಎಲ್ಲ ಹಾಕಿ ತಂದವ್ರೆ ನಂಗೆ ಕಾಂಡು ನಂಗೆ ಬೆಲೆ ನಷ್ಟತ್ಲುಲ್ಲ ಇನ್ನು ನಂಗೆ ನಷ್ಟಾವತ್ತ ಮಾದಿರಿ ನೋಕಿ ನಂಗೆ ಎಲ್ಲರಟ್ಟಿಗೂ
പ്രീതിയിൽ വേദിക്കലിച്ച് ജനങ്ങൾ നിങ്ങൾ പ്രസാദ് റഹീം ജോസ്ലിൻ ഡിസോസ നല്ലൊരു ഫ്ലാറ്റ് ഉണ്ട് മൈക്കാലത്ത് അതിൽ ഇരിയോ ഫ്ലാറ്റിൽ ഇരിയോ ആളുള്ള ക്രിസ്ത്യൻസ് ആണ് ഒറ്റ ഒരു പേരങ്ങില്ല അത്ര ബിർസത്തിൽ ഞങ്ങളുള്ള എൻ്റെ ഓഫീസുള്ള ബിൽഡിങ്ങിൽ 30 ഫ്ലാറ്റിൽ അത് 10 മുസ്ലിംസ് ഉള്ളവർ 10 ക്രിസ്ത്യൻസ് ഉള്ളവർ 10 ഹിന്ദുസ്മാരുള്ള ഞങ്ങൾ അത്ര ബിർസത്തിൽ നടന്നുകൊണ്ടുള്ള ನಾನು ಸ್ಕೂಲಿಗೆ ಹೋದ ಕಾಲத்தில் ನಾನು ಬದ್ರಿಯಾ ಸ್ಕೂಲ್ಗೂ போயிறேன் ನಾನು ಗಣಪತಿ ಹೈಸ್ಕೂಲ್ಗೂ போயிறேன் ಮಿಲಾಗ್ರಿಸ್ ಹೈಸ್ಕೂಲ್ಗೂ போயிட்டு படிச்சிறேன் 3 ಮೂವತ್ತು ನಾನು போயிட்டு படிச்சிறேன் ನಾನು ಇಂದು ನನ್ನ ಬಿಡಿಸಪಟ್ಟ ಟೀಚರ್ ನನ್ನ ಅವ್ರ ಲೈಫ್ ಚೇಂಜ್ ಆಗಿ ಟೀಚರ್ ಜೊತೆಗೆ ಪಂಡರಬಾಯಿ ಟೀಚರ್ ಅಂತಿದ್ನಲ್ಲ ಅವಳು ಹತ್ತಿರ ನನ್ನವರು ಲೈಫ್ ಸ್ಟೈಲೇ ಚೇಂಜ್ ಆಗಿಕೊಂಬಂದಿರಲ್ಲ ಅಪ್ಪ ನಂಗೆ ಎಲ್ಲರೊಟ್ಟಿಗೆ ಬಿಡಿಸಪಾಡ್ಲಿಕ್ಕಂಟು ನಾನು ಚಲ್ರು ಮೋರ್ ಅಂತಹ ದೊಡ್ಡ ದೊಡ್ಡ ರಾಷ್ಟ್ರೀಕೃತ ಕಂಪನಿಯ ಸೂಪರ್ ಮಾರ್ಕೆಟ್ಗಳು ಮಾತ್ರ ಎಸಿ ಆಗಿದೆ. ಆದರೆ ಇಂದಿನ ಗ್ರಾಹಕರ ಎಲ್ಲ ಒಂದು ಬೇಡಿಕೆಗಳನ್ನು ಅರಿತುಕೊಂಡು ಬಹಳ ಉತ್ತಮವಾದ ಒಂದು ಗ್ರೋಸರೀಸ್ ಕಂಪನಿ ಸೂಪರ್ ಮಾರ್ಕೆಟ್ ಇಲ್ಲಿ ಉದ್ಘಾಟನೆಗೊಂಡಿದೆ. ಹೆಚ್ಚಿಗೆ ನಾನು ಏನು ಮಾತಾಡದೆ ಗ್ರಾಹಕರ ಒಂದು ಏನು ಆಸೆ ಆಕಾಂಕ್ಷೆಗಳಿದೆ ಅದಕ್ಕೆ ನೀವು ಉತ್ತಮವಾಗಿ ಸ್ಪಂದಿಸಿ. ಗ್ರಾಹಕರೇ ನಮ್ಮ ದೇವರು, ಆದ್ದರಿಂದ ಗ್ರಾಹಕರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರ ಸೇವೆಯನ್ನು ನಿಸ್ವಾರ್ಥದಿಂದ ಮಾಡಿ ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ನೀವು ಮಾರಾಟ ಮಾಡಿದಾಗ ಖಂಡಿತವಾಗಿಯೂ ಈ ಸಂಸ್ಥೆ ಮುಂದಕ್ಕೆ ಅಭಿವೃದ್ಧಿ ಹೊಂದುತ್ತದೆ. ದೇವರು ನಿಮ್ಮೆಲ್ಲ ಆಶೋತ್ತರಗಳನ್ನು ಈಡೇರಿಸಲಿ. ನಮ್ಮ ಕರ್ನಾಟಕದಲ್ಲದೆ ಭಾರತದಾದ್ಯಂತ ನಿಮ್ಮ ಶಾಖೆಗಳು ಇನ್ನಷ್ಟು ವಿಸ್ತರಿಸಲಿ ಎಂದು ಹೇಳುತ್ತಾ ದೇವರು ನಿಮಗೆ ಎಲ್ಲರಿಗೂ ಶುಭವನ್ನು, ಅಭಿವೃದ್ಧಿಯನ್ನು, ಅನುಗ್ರಹವನ್ನು ಕರುಣಿಸಲೆಂದು ನನ್ನ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಒಂದು ಪ್ರದೇಶದಲ್ಲಿ ಒಂದು ಹವಾನಿಯಂತ್ರಿತ ಮಾರ್ಕೆಟು ಬೇಕು ಅಂತ ಹೇಳುವಂಥದ್ದು ಬಹಳಷ್ಟು ಜನರ ಬಾಯಲ್ಲಿ ನಾನು ಕೇಳಿದ್ದೇನೆ. ಉಳ್ಳಾಲ ಅಥವಾ ತೊಕ್ಕೋಟು ಪರಿಸರದ ಮೀನು ಮಾರ್ಕೆಟ್ಗಳಲ್ಲಿ ನಮಗೆ ಮೀನು ಖರೀದಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮನೆಯಲ್ಲಿ ಮಕ್ಕಳಿಲ್ಲ, ಎಲ್ಲ ವಿದೇಶಗಳಲ್ಲಿ ದುಡಿಲಿಕ್ಕೆ ಹೋಗಿದ್ದಾರೆ ಅಥವಾ ಬೇರೆ ಬೇರೆ ಕಡೆಯಲ್ಲಿ ದುಡಿಲಿಕ್ಕೆ ಹೋಗಿದ್ದಾರೆ. ನಮ್ಮಂಥವರು ಒಂದು ಮಾರ್ಕೆಟಿಗೆ ಹೋಗಿ ಮೀನು ತೆಗೆಯುವಂಥ ಒಂದು ವ್ಯವಸ್ಥೆ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ ಅನೇಕ ನನ್ನ ಮಿತ್ರರು ಇದ್ದಾರೆ. ಅದು ನಾನು ಮೀನಿನ ಬಗ್ಗೆ ಹೇಳಿದ್ದು, ಅಂದರೆ ನಿಮ್ಮ ಬಜಾರದಲ್ಲಿ ಮೀನು ಇರಬಹುದು ಅಂತ ನನ್ನ ಭಾವನೆ. ಅದೇ ರೀತಿ ಈ ರೀತಿಯ ಒಂದು ದಿನನಿತ್ಯದ ನಮ್ಮ ಜೀವನಕ್ಕೆ ಅತಿ ಅಮೂಲ್ಯವಾದಂಥ ದಿನಸಿ ವ್ಯವಹಾರದ ಸಾಮಾನುಗಳನ್ನು ಮಾರಾಟ ಮಳಿಗೆಗೆ ಇವತ್ತಿನ ಈ ಒಂದು ಆಧುನಿಕ ಯುಗ ಪ್ರಗತಿ ಪಥದಲ್ಲಿರುವಂಥ ಈ ಸಮಯದಲ್ಲಿ ಜನರಿಗೆ ಇನ್ನಷ್ಟು ಉತ್ತಮವಾದಂಥ ರೀತಿಯ ಸೌಕರ್ಯಗಳನ್ನು ಅನುಭವಿಸಲಿಕ್ಕೆ ಬಯಸುವಂಥ ನಮ್ಮ ಈ ಪ್ರದೇಶದ ಜನರಿಗೆ ನೀವು ಉತ್ತಮವಾದಂಥ ಒಂದು ಮಳಿಗೆಯನ್ನು ನೀವು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ಈ ಒಂದು ಮಳಿಗೆ ಮಾಡಿದ ಉದ್ದೇಶ, ಅದರ ಮೂಲ ನಿಮ್ಮೊಂದು ಉದ್ದಿಮೆಯಾಗಿದೆ. ನಿಮ್ಮ ದೈನಂದಿನ ಖರ್ಚಿಗೆ ಅಥವಾ ನಿಮ್ಮ ಕುಟುಂಬದ ವ್ಯವಹಾರಕ್ಕೆ ಬೇಕಾದಂಥ ಅನುಕೂಲಕ್ಕಾಗಿ ನೀವು ಮಾಡಿದ್ದೀರಿ. ಅದನ್ನು ಅಲ್ಲಾಹು ಪೂರ್ತಿಗೊಳಿಸಿಕೊಡಲಿ ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ ಎಸ್.ಎಂ. ರಶೀದ್ ಹಾಜಿ ಅವರೊಂದು ಮಾತು ಹೇಳಿದರು, ನಿಷ್ಠುರವಾಗಿ ಕೆಲಸಗಾರರನ್ನು ತನಿಖೆ ಮಾಡಿ ಹೊರಬಿಡಬೇಕು ಅಂತೇಳಿ. ಅದು ಬಹಳ ಅಗತ್ಯ. ಯಾಕಂತ ಹೇಳಿದರೆ ನನ್ನಲ್ಲಿ ಸ್ವಂತ ಅನುಭವ ಇದೆ. ನಾನೊಬ್ಬ ಚಿಕ್ಕಮಟ್ಟಿನ ಸ್ಮೋಕರ್. ನನಗೆ ಇಡೀ ಕರ್ನಾಟಕದಲ್ಲಿ ಸಿಗರೇಟ್ ಸಿಗದಾಗ ನನಗೆ ಸಿಗರೇಟ್ ಸಿಕ್ಕಿದೆ. ಅದು ಸ್ವಲ್ಪ ದಿವಸ ನಂತರ ಗೊತ್ತಾಯಿದೆ ಎಲ್ಲಿಂದ ಅಂತೇಳಿ. ಸೂಪರ್ ಮಾರ್ಕೆಟಲ್ಲಿ ಇದ್ರೂ ಬೇರೆ ಬೇರೆ ಅಂಗಡಿಯಲ್ಲಿರುವಂಥ ಹುಡುಗರು ಹೊರಗೆ ತಂದ ಐಟಮ್ ಆಗಿದೆ ಅದು. ಆ ರೀತಿ ಒಂದು ಉದಾಹರಣೆ ನನ್ನಲ್ಲಿಯೇ ಇದೆ. ಕೆಲವೊಂದು ಅಂಗಡಿಗಳಲ್ಲಿ ಒಂದು ಲಿಸ್ಟ್ ಕೊಟ್ಟು ಹೋಗಿರ್ತಾರೆ ಸಾಮಾನಿಗೆ ಅಂತೇಳಿ. ಅದೊಂದು ಸಣ್ಣ ಪುಟ್ಟ ಅಂಗಡಿಗಳಿರ್ತದೆ ಅದರಲ್ಲಿ ಹೋಲ್ಸೇಲಲ್ಲಿ ತರುವಾಗ. ಅದರೊಂದಿಗೆ 5 kg ಕೇಸಿ ಬರೆದಿದ್ರೆ ಅದರಲ್ಲಿ ಒಂದು 8 kg ಕೇಸ್ ಇರ್ತದೆ. ಅಂದರೆ 3 kg ಕೇಸಿಗೆ ರೂಪಾಯಿ ಎಷ್ಟಾಯ್ತು. ಅಂದರೆ ಇವರು ಹೇಳಿದ ಆ ಸ್ಟಾಕ್ ಮೇಂಟೈನ್ ಮಾಡುವ ವಿಚಾರಕ್ಕೆಲ್ಲ ಅದಕ್ಕೆ ಕ್ರಾಸ್ ಚೆಕ್ ಮಾಡಿಕೊಂಡು ನೀವು ಮಾಲನ್ನು ಹೊರಗೆ ಬಿಡಬೇಕು. ಅದು ನಿಮಗೆ ಅನುಭವ ಇರ್ಬೋದು, ನಾವು ಹೇಳಬೇಕಾದ ಅಗತ್ಯ ಇಲ್ಲ. ನಾವು ನಮ್ಮ ಕೆಲಸಗಾರರನ್ನು ಒಂದು ಬಹಳಷ್ಟು ಡೀಪಾಗಿ ಮಾಡಿದಾಗ ಅವರಿಗೆ ಮನಸ್ಸಿಗೆ ನೋವಾಗ್ತದೆ.
ಅವರಿಗೆ ನೋವಾಗದ ರೀತಿಯಲ್ಲಿ ಅದನ್ನು ಬೇರೆ ಟೈಪಲ್ಲಿ ಚೆಕ್ ಮಾಡಬೇಕು. ಅದಕ್ಕೆಲ್ಲ BH ನಂತವರೆಲ್ಲ ಹೇಳಿಕೊಡ್ಬೋದು, ಬೇರೆ ಬೇರೆ ಸೂಪರ್ ಮಾರ್ಕೆಟ್ನವ್ರಿಗೆಲ್ಲ ಐಡಿಯಾ ಇರ್ಬೋದು. ಆ ರೀತಿ ಮಾಡಿಕೊಂಡು ಗ್ರಾಹಕರನ್ನು ನೀವು ಪ್ರೀತಿಸಬೇಕು. ಅದಕ್ಕಿಂತ ಜಾಸ್ತಿ ನಿಮ್ಮಲ್ಲಿ ಕೆಲಸ ಮಾಡುವ ಕೆಲಸಗಾರರನ್ನು ನೀವು ಎಷ್ಟು ಹೆಚ್ಚು ಪ್ರೀತಿಸ್ತೀರಿ ಅಷ್ಟು ನಿಮ್ಮ ವ್ಯಾಪಾರಕ್ಕೆ ಕೂಡ ಅನುಕೂಲ ಆಗ್ತದೆ. ನಿಮ್ಮ ಆ ವ್ಯವಹಾರದ ಮೂಲಕ ಲಾಭ ಆಗಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಆ ದೃಷ್ಟಿಯಲ್ಲಿ ನೀವು ಕೆಲಸಗಾರರನ್ನು ಜಾಸ್ತಿ ಪ್ರೀತಿಸಬೇಕು ಅಂತ ಕೇಳಿಕೊಂಡು ನಿಮ್ಮ ಈ ಒಂದು ಸಂಸ್ಥೆ ಉಳ್ಳಾಲದ ಅಗತ್ಯವನ್ನು ಪೂರೈಸಿದೆ. ಇದು ಮುಂದಿನ ದಿನಗಳಲ್ಲಿ ನಮ್ಮ ಪ್ರದೇಶದ ಜನಸಾಮಾನ್ಯರಿಗೆ ಒಂದು ಉತ್ತಮವಾದ ಸೇವಾ ಕೇಂದ್ರವಾಗಿ ಬೆಳೆದು ಬಂದು ನಿಮ್ಮ ಉದ್ದೇಶ ಕೂಡ ಅಲ್ಲಾಹನು ಪೂರ್ತಿಗೊಳಿಸಲಿ ಅಂತೇಳಿ ದೇವ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಗ್ರೋಸರ್ಸ್ ಸೂಪರ್ ಮಾರ್ಕೆಟ್ ಈ ಉಳ್ಳಾಲ ಪರಿಸರದಲ್ಲಿ ಉದ್ಘಾಟನೆಗೊಂಡಿದೆ. ಈ ಗ್ರೋಸರ್ ಸೂಪರ್ ಮಾರ್ಕೆಟ್ಗೆ ಇಲ್ಲಿ ನೆರೆದಿರುವಂತಹ ನಿಮ್ಮೆಲ್ಲರ ಪರವಾಗಿ ವತಿಯಿಂದ ನಾನು ಅವರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೇನೆ, ಅಭಿನಂದಿಸುತ್ತಾ ಇದ್ದೇನೆ. ಈ ಸಂಸ್ಥೆಯವರು ಪ್ರಾರಂಭಿಸಿದ್ದಾರೆ ಕೇವಲ ಅವರ ಬೆಳವಣಿಗೆಗೆ ಮಾತ್ರವಲ್ಲ, ಈ ಸಂಸ್ಥೆಯ ಮೂಲಕ ಅನೇಕ ವ್ಯಕ್ತಿಗಳಿಗೆ ಕೆಲಸ ಸಿಗ್ತದೆ. ಆ ಕೆಲಸ ಸಿಕ್ಕಿದ್ದರಿಂದ ಈ ಸಂಸ್ಥೆಯಲ್ಲಿ ಯಾರು ದುಡಿಯುತ್ತಾರೆ ಅವರ ಕುಟುಂಬ ಅಭಿವೃದ್ಧಿ ಆಗ್ತದೆ. ಇದರಲ್ಲಿ ಈ ಸಂಸ್ಥೆಯ ಮಾಲಕರ ಪಾತ್ರ ಹಿರಿದಾಗಿದೆ. ಅನೇಕ ಮಂದಿಯ ಕುಟುಂಬಸ್ಥರಿಗೆ ಒಂದು ತುತ್ತು ಅನ್ನ ನೀಡುವಲ್ಲಿ ಈ ಸಂಸ್ಥೆ ಖಂಡಿತವಾಗಿ ತನ್ನ ಕೆಲಸವನ್ನು ಪ್ರಾರಂಭಿಸಿದೆ. ಈ ಸಂದರ್ಭದಲ್ಲಿ ನಾನು ಈ ಸಂಸ್ಥೆಯ ಮಾಲಕರಿಗೆ ಅಭಿನಂದಿಸುತ್ತೇನೆ. ಈ ಸಂಸ್ಥೆಯು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಬರಲಿ. ಸರ್ವಶಕ್ತ ಭಗವಂತನ ಆಶೀರ್ವಾದ ಸದಾ ಈ ಸಂಸ್ಥೆಯ ಮೇಲೆ ಇರಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಹಾಗೇನೆ ಹಾಜಿ ಅಬ್ದುಲ್ ರಶೀದ್ ರವರಿಗೂ ಕೂಡ UK ಇಬ್ರಾಹಿಂ ರವರು ನೀಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಸಾದ್ ರೈ ಕಳ್ಳಿಮಾರ್ ರವರಿಗೆ, ಮಿಸ್ಟರ್ ಜಾಸ್ಲಿನ್ ಡಿಸೋಜರ್ ಅವರಿಗೆ, ಇನ್ನು ಮುಂದಕ್ಕೆ ಕೇಳಿಕೊಳ್ಳುತ್ತಾ ಗ್ರೋಸರ್ಸ್ ಕೂಡ ಈ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇನ್ನೋರ್ವ ಮುಖ್ಯ ಅತಿಥಿ ಉಳ್ಳಾಲ ಸದ್ಭಾವನಾ ವೇದಿಕೆಯ ಉಪಾಧ್ಯಕ್ಷರಾದ ಮಿಸ್ಟರ್ ಜಾಸ್ಲಿನ್ ಡಿಸೋಜರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.